ಹುಟ್ಟು ಸಾವು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಆ ಭಗವಂತ ನಾಣ್ಯ ಚಿಮ್ಮಿಸಿ ತಮಾಷೆ ನೋಡ್ತಾನೆ. ಕಣ್ಣು ರಪ್ಪೆ ಮುಚ್ಚಿ ತೆಗೆದರೊಳಗೆ ಕರೆಸಿಕೊಳ್ತಾನೆ. ಬದುಕಿನ ಆಟ ಇದು, ನಗು ನಗುತ್ತಾನೆ ಅನುಭವಿಸಬೇಕು. ಹೌದು, ಹುಟ್ಟು ಸಾವು ಒಬ್ಬ ಮನುಷ್ಯನ ಜೀವನದ ಅತ್ಯಂತ ಶ್ರೇಷ್ಠ ಗಳಿಗೆಗಳು. ಹುಟ್ಟಿದ ಜೀವಿ ಒಂದಿಲ್ಲ ಒಂದು ದಿವಸ ಸಾಯಲೇಬೇಕು. ಆದರೆ ಈ ಎರಡು ಗಳಿಗೆಗಳು ಒಂದೇ ದಿನ ಬಂದರೆ ಹೇಗಿರುತ್ತೆ? ಹೌದು, ಅಂತಹ ಒಂದು ಘಟನೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ಎಂಥ ಕಟುಕನ ಕಣ್ಣಲ್ಲೂ ಕೂಡ ಕಣ್ಣೀರು ಬರೋದು ಗ್ಯಾರಂಟಿ. ಅದಕ್ಕೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಘಟನೆ ನಡೆದಿದ್ದು ಆಗಸ್ಟ್ 17ನೇ ತಾರೀಕು 2022ರಲ್ಲಿ. ದೆಹಲಿಯ ಒಂದು ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿರುವಂತಹ ಅದೃಷ್ಟ್ ತನ್ನ ತಂಗಿಯ ಹುಟ್ಟಿಗಾಗಿ ಕಾತುರದಿಂದ ಕಾಯುತ್ತಿರುತ್ತಾನೆ. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಇದ್ದಕ್ಕಿದ್ದ ಹಾಗೆ ಶಾಲಿನಿ ಅಂದರೆ ಅದೃಷ್ಟನ ತಾಯಿಗೆ ಹೆರಿಗೆ ನೋವು ಪ್ರಾರಂಭವಾಗುತ್ತದೆ. ಅಂದು ಆಫೀಸಿಗೆ ರಜೆ ಹಾಕಿದಂತಹ ಸಂತೋಷ್ ಅವನ ಹೆಂಡತಿಯನ್ನ ಹತ್ತಿರದ ಹೆರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅದೇ ಸಮಯಕ್ಕೆ ತನ್ನ ಸಹೋದರನಿಗೆ ಫೋನ್ ಮಾಡಿ ಅದೃಷ್ಟನನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ. ಸಂತೋಷನ ತಮ್ಮ ಅದೃಷ್ಟನ ಶಾಲೆಗೆ ಹೋಗಿ ಅವನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬರುತ್ತಾನೆ. ಆಸ್ಪತ್ರೆಯ ವೇಟಿಂಗ್ ರೂಮ್ನಲ್ಲಿ ಸಂತೋಷ್ ತನ್ನ ಮಗ ಅದೃಷ್ಟನ ಜೊತೆ ಮಗ ಅಥವಾ ಮಗಳಿಗಾಗಿ ಕಾಯುತ್ತಿರುತ್ತಾರೆ. 20 ನಿಮಿಷಗಳ ನಂತರ ನರ್ಸ್ ಅವರ ಹತ್ರ ಬರುತ್ತಾಳೆ. ತಂದೆ ಹಾಗೂ ಮಗನನ್ನ ಹೆರಿಗೆ ರೂಮ್ಗೆ ಕರೆದುಕೊಂಡು ಹೋಗುತ್ತಾರೆ. ಹಾಗೆ ಅಲ್ಲೇ ವೇಟ್ ಮಾಡಲು ಹೇಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ನರ್ಸ್ ಹುಟ್ಟಿದ ಮಗುವನ್ನ ಎತ್ತಿಕೊಂಡು ಬಂದು ಸಂತೋಷಿಗೆ ಒಪ್ಪಿಸುತ್ತಾಳೆ. ಹೌದು, ಅವರ ನಿರೀಕ್ಷೆ ನಿಜವಾಗಿತ್ತು. ದೇವರು ಅವರ ಮಾತುಗಳನ್ನ ಕೇಳಿದ್ದ. ಅದು ಹೆಣ್ಣು ಮಗುವಾಗಿತ್ತು. ಅದೃಷ್ಟಿಗೆ ಎಲ್ಲಿಲ್ಲದ ಸಂತೋಷ, ಯಾಕಂದ್ರೆ ಅವನಿಗೆ ಒಬ್ಬ ತಂಗಿ ಸಿಕ್ಕಿದ್ದಳು. ಅದೃಷ್ಟನ ಅದೃಷ್ಟ ನಿಜಕ್ಕೂ ಚೆನ್ನಾಗಿತ್ತು. ಆದರೆ ವಿಚಿತ್ರ ನೋಡಿ, ಈ ಸಂತೋಷ 2 ನಿಮಿಷ ಮಾತ್ರವಾಗಿತ್ತು. 2 ನಿಮಿಷಗಳ ನಂತರ ಆಪರೇಷನ್ ಥಿಯೇಟರ್ನಿಂದ ಡಾಕ್ಟರ್ ಹೊರಗೆ ಬಂದು ಒಂದು ದುರಾದೃಷ್ಟಕ ಸಂಗತಿಯನ್ನ ಹೇಳುತ್ತಾರೆ. ಅದೇನೆಂದರೆ ಶಾಲಿನಿ ಮಗುವನ್ನು ತಮಗೆ ಒಪ್ಪಿಸಿ ದೇವರ ಪಾಲಾಗಿದ್ದಾಳೆ ಎಂದು. ಈ ವಿಷಯ ಕೇಳಿದ ಸಂತೋಷ್ಗೆ ಸಿಡಿಲು ಬಡದಂತೆ ಆಗಿತ್ತು. ದಿಗ್ಭ್ರಾಂತನಾಗಿ ಹುಚ್ಚನಂತೆ ಆಡಲು ಪ್ರಾರಂಭಿಸುತ್ತಾನೆ. ಆಮೇಲೆ ಅದೃಷ್ಟನಿಗೆ ತನ್ನ ತಾಯಿ ಹೋದ ವಿಷಯ ಗೊತ್ತಾಗುತ್ತದೆ. ಇಬ್ಬರು ಅಪ್ಪ ಹಾಗೂ ಮಗ ಹುಟ್ಟಿದ ಹಸುಕಂದನನ್ನ ತಮ್ಮ ತೋಳುಗಳಲ್ಲಿ ಹಿಡಿದುಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾರೆ. ನಿಜಕ್ಕೂ ಇದು ದೇವರ ಆಟ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತಿಕೊಂಡಿದ್ದಾನೆ. ಈ ದೃಶ್ಯವನ್ನು ನೋಡುತ್ತಿದ್ದರೆ ನಿಜಕ್ಕೂ ಕರುಳು ಹಿಂಡದಂತಾಗುತ್ತದೆ. ಸ್ನೇಹಿತರೆ, ದ ಗೋಲ್ ಆಫ್ ಲೈಫ್ ಈಸ್ ಡೆತ್ ಅಂದ್ರೆ ನಮ್ಮ ಜೀವನದ ಗುರಿ ಸಾವು ಎಂದರ್ಥ. ಈ ಮಾತಿಗೆ ಸಂಪೂರ್ಣ ಒಪ್ಪಿಗೆ ಇಲ್ಲದಿದ್ದರೂ ಒಪ್ಪುವಂತಹ ಸನ್ನಿವೇಶವನ್ನ ಆ ದೇವರೇ ಮೂಡಿಸುತ್ತಾನೆ. ಅವನೇ ಸೃಷ್ಟಿಕರ್ತ, ಅವನೇ ಲಯಕರ್ತ, ಅವನೇ ಬ್ರಹ್ಮ, ಅವನೇ ಯಮಧರ್ಮ. ಸ್ನೇಹಿತರೆ, ನಿಜಕ್ಕೂ ಇಂತಹ ಸ್ಥಿತಿ ಯಾರಿಗೂ ಬರಬಾರದು. ಈ ಘಟನೆಯ ಬಗ್ಗೆ ನಿಮಗೇನಿಸುತ್ತದೆ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.